ಉತ್ತಮ ವೇತನ ಬರುತ್ತಿದ್ದ ಸಾಫ್ಟ್ವೇರ್ ಕೆಲಸವನ್ನ ಬಿಟ್ಟು ಸುಮಾರು 18,000ಕ್ಕೂ ಅಧಿಕ ಕಿಲೋಮೀಟರ್ ಪ್ರಯಾಣವನ್ನ ತನ್ನ ಬೈಕ್ನಲ್ಲಿಯೇ ಏಕಾಂಗಿಯಾಗಿ ಮುಗಿಸಿ ತುಳುನಾಡಿನ ಧ್ವಜವನ್ನ ವಿಶ್ವದ ಅತಿ ಎತ್ತರದ ಉಮ್ಲಿಂಗ್ಲಾ ಮತ್ತು ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ನ ಮೇಲೆ ಹಾರಿಸಿ ಬಂದಿದ್ದಾರೆ ಉಡುಪಿಯ ಯುವಕ. ಈ ಬಗ್ಗೆ ಒಂದು ವಿಶೇಷ ವರದಿ ಗೆಲ್ಲಿದೆ. 28 ವರ್ಷದ ಸಿದ್ವಿನ್ ಶೆಟ್ಟಿ ಉಡುಪಿಯ ಯುವಕ. ಓರ್ವ ಟ್ರೆಕ್ಕಿಂಗ್ ಪ್ರೇಮಿ. 2023ರ ಮೇ 6ರಂದು ಉಡುಪಿಯಿಂದ ತನ್ನ ಹಿಮಾಲಯನ್ ಬೈಕ್ನಲ್ಲಿ ಪ್ರಯಾಣ ಆರಂಭಿಸಿ ಭಾರತ, ನೇಪಾಳ ಮತ್ತು ಭೂತಾನ್ ದೇಶವನ್ನು ಸುತ್ತಿದ್ದು ಭಾರತದ 21 ರಾಜ್ಯಗಳು, 5 ಕೇಂದ್ರಾಡಳಿತ ಪ್ರದೇಶಗಳನ್ನು ಸುತ್ತಿ ಜುಲೈ 19ರಂದು ಉಡುಪಿಗೆ ವಾಪಸ್ಸಾಗಿದ್ದಾರೆ. ಇದರೊಂದಿಗೆ ವಿಶ್ವದ ಅತಿ ಎತ್ತರದ ಪ್ರದೇಶವಾದ ಉಮ್ಲಿಂಗ್ಲಾ, ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಮತ್ತು ವಿಶ್ವದ ಅತಿ ಎತ್ತರದ ಶಿವ ದೇವಾಲಯ ತುಂಗನಾಥನ್ನ ಕೂಡ ಸ್ಪರ್ಶಿಸಿ ಬಂದಿದ್ದಾರೆ. ಉಡುಪಿಯ ಸುರೇಶ್ ಕೃಷ್ಣ ಶೆಟ್ಟಿ ಮತ್ತು ಸುಜಯಾ ಶೆಟ್ಟಿಯವರ ಪುತ್ರ ಸಿದ್ವಿನ್ ಶೆಟ್ಟಿಯವರು ತನ್ನ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನ ಉಡುಪಿಯ ಸೈಂಟ್ ಮೇರೀಸ್ ಶಾಲೆಯಲ್ಲಿ ಪೂರೈಸಿ ಪಿಯು ಶಿಕ್ಷಣವನ್ನ ಬ್ರಹ್ಮಾವರದ ಜಿಎಂ ವಿದ್ಯಾನಿಕೇತನದಲ್ಲಿ ಮಾಡಿದ್ದಾರೆ. ಬಳಿಕ ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿಯನ್ನ ನಿಟ್ಟೆ ಕಾಲೇಜಿನಿಂದ ಪಡೆದಿದ್ದು ಚಿಕ್ಕಂದಿನಿಂದಲೇ ಚಾರಣದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದವರಾಗಿದ್ದಾರೆ. ಚಾರಣದೊಂದಿಗೆ ಇಡೀ ದೇಶವನ್ನ ಸುತ್ತಿ ಅಲ್ಲಿನ ಶಿವ ದೇವಾಲಯವನ್ನ ಸಂದರ್ಶಿಸಬೇಕು ಎನ್ನುವುದು ಅವರ ಆಸೆಯಾಗಿತ್ತು. ಅದರೊಂದಿಗೆ ತುಳುನಾಡಿನ ಧ್ವಜವನ್ನ ವಿಶ್ವದ ಎತ್ತರದ ಪ್ರದೇಶದಲ್ಲಿ ಇದುವರೆಗೆ ಉಡುಪಿಯ ಯಾವುದೇ ಚಾರಣಿಗರು ಹಾರಿಸಿಲ್ಲ. ಈ ಸಾಧನೆಯನ್ನ ತಾನು ಮಾಡಬೇಕು ಎನ್ನುವ ಆಸೆಯಿಂದ ಕಠಿಣ ಪರಿಶ್ರಮದೊಂದಿಗೆ ತನ್ನ ಕನಸನ್ನ ನನಸು ಮಾಡಿದ್ದಾರೆ. ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂದರೆ ಕೆಲವರೆಲ್ಲ ಈಸಿ ಉಂಟಂತ ಹೇಳಿ ಸರ್. ಆ್ಯಕ್ಚುಲಿ ಅದು ಇನ್ಫ್ಯಾಕ್ಟ್ ಉಮ್ಲಿಂಗ್ಲಾ ಹೋದ ತಕ್ಷಣ ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ಈಸಿ ಇಲ್ಲ, ಯಾಕೆಂದರೆ ನಡ್ಕೊಂಡು ನೀವು ಹೋಗಬೇಕಾಗ್ತದೆ. ಮೌಂಟ್ ಎವರೆಸ್ಟ್ ನಿಮಗೆ ಟ್ರೆಕ್ಕಿಂಗ್ 120-130 ಅಷ್ಟು ಕಿಲೋಮೀಟರ್ಸ್ ಇದೆ ಅಪ್ ಆ್ಯಂಡ್ ಡೌನ್. ಸೊ ಅದಕ್ಕೆ ನಿಮಗೆ 12 ದಿವಸ ಬೇಕಾಗ್ತದೆ. ಬಟ್ ನಾನು 6 ದಿವಸದಲ್ಲಿ ಮಾಡಿದೆ, ಅದಕ್ಕೆಲ್ಲ ಎಂಕರೇಜ್ಮೆಂಟ್ ಎಲ್ಲ ಸಿಕ್ಕಿದೆ. 6 ದಿವಸದಲ್ಲಿ ಮಾಡಲಿಕ್ಕೆ ನಾನು ಯಾರಿಗೆ ಸಹ ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಬಟ್ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ನೋಡಿ. ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಂದರೆ ಉಮ್ಲಿಂಗ್ಲಾ ಹೋಗಿದ್ರದ್ದಿಂದ ಅದೊಂದು ಸ್ವಲ್ಪ ಈಸಿ ಆಯಿತು. ಅಂದರೆ ಒಂದು ಸ್ವಲ್ಪ ಹೈ ಆಲ್ಟಿಟ್ಯೂಡಿಂದ ಬಂದದ್ರಿಂದ ಈಸಿ ಆಯಿತು. ಮತ್ತು ಫುಡ್ ಮೇಲೆ ತುಂಬ ಫೋಕಸ್ ಮಾಡಬೇಕಾಗ್ತದೆ. ಮತ್ತು ಅಲ್ಲಿ ಮೌಂಟ್ ಎವರೆಸ್ಟಲ್ಲಿ ಬೇಸ್ ಕ್ಯಾಂಪ್ ಅಂತ ತುಂಬ ಲೈಟ್ ತಗೊಳ್ಳೋರಿದ್ದಾರೆ. ಅದೇ ನನ್ನ ಸೈಡಿನವರೇ ನನಗೆ ಒಬ್ಬರು ಎಕ್ಸ್ಪೈರ್ ಆಗಿದ್ದರು. ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್ AMS ಅಂತ ಹೇಳ್ತಾರೆ, ಅದರಿಂದ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಸೊ ಯಾವತ್ತೂ ಈ ರಿಸ್ಕ್ ಎಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ತಗೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ನೋಡ್ಕೊಳ್ಳಿ. ಸೊ ಮೌಂಟ್ ಎವರೆಸ್ಟ್ ಹೋಗುವಾಗ ಅಥವಾ ಬೇರೆ ಯಾವುದೇ ಹೈ ಆಲ್ಟಿಟ್ಯೂಡ್ ಹೋಗುವಾಗ ನೂಡಲ್ಸ್, ಮ್ಯಾಗಿ ಅದನ್ನೆಲ್ಲ ತಿನ್ಲಿಕ್ಕೆ ಹೋಗಬೇಡಿ. ಅದೇ ರೆಡಿಮೇಡ್ ಸಿಗ್ತದೆ ನಿಮಗೆ, ಬಟ್ ಅದನ್ನು ತಗೊಳ್ಳಿಕ್ಕೆ ಹೋಗಬೇಡಿ. ಅದರಿಂದ ನಿಮ್ಮದು ಆಕ್ಸಿಜನ್ ಮತ್ತು ಬ್ರೀದಿಂಗ್ ಲೆವೆಲ್, ನಿಮಗೆ ಬ್ರೀದಿಂಗಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಇದನ್ನು ನಾನು ನೋಡಿದ್ದೇನೆ. ನಾನು ತುಂಬ ಜನರದ್ದು ಎಕ್ಸ್ಪೀರಿಯನ್ಸ್, ನಾನಂದರೆ ಅಲ್ಲಿ ಹೋಗ್ತಾ ಇರುವಾಗಲೇ ನಾನು ತುಂಬ ಜನ ನೋಡಿದ್ದೆ. ಉಮ್ಲಿಂಗ್ಲಾದಲ್ಲಿ ಕೂಡ ಹಾಗೇನೇ ಆಯಿತು. ಕೆಲವು ರೈಡರ್ಸ್ ಎಲ್ಲ ಹೋಗಿದ್ದರು, ಅವ್ರ ಅರ್ಧ ದಾರಿಯಲ್ಲೇ ಒಬ್ಬರಿಬ್ಬರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಆದದ್ರಿಂದ ಅವರು ರಿಟರ್ನ್ ಬರಬೇಕಾಯಿತು. ಸೊ ನಿಮ್ಮ ಜರ್ನಿ ಒಳ್ಳೆ ಸ್ಮೂತಾಗಿ ಹೋಗಬೇಕಾದ್ರೆ ನಿಮ್ಮ ಬಾಡಿಯನ್ನು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇಲ್ಲದ್ರೆ ಅರ್ಧದಲ್ಲೇ ನೀವು ಹಿಂದೆ ಬರಬೇಕಾಗ್ತದೆ. ನನ್ನ ಬೈಕ್ ಪ್ರಯಾಣದಲ್ಲಿ 100ಕ್ಕೂ ಅಧಿಕ ದೇವಸ್ಥಾನಗಳು, ಗುರುದ್ವಾರ, ಚರ್ಚ್ ಮತ್ತು ಮಸೀದಿಗಳ ವಾಸ್ತುಶಿಲ್ಪವನ್ನು ಅನುಭವಿಸುವ ಅವಕಾಶ ದೊರಕಿತ್ತು. ಈ ವೇಳೆ ಬಹುತೇಕ ಎಲ್ಲ ಧರ್ಮದ ಜನರೊಂದಿಗೆ ಬೆರೆಯುವ, ಅವರೊಂದಿಗೆ ಸಂವಾದ ಮಾಡುವುದರೊಂದಿಗೆ ಅವರ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ತಿಳಿಯಲು ಸಾಧ್ಯವಾಯಿತು ಎಂದು ಹೇಳುತ್ತಾರೆ ಸಿದ್ವಿನ್ ಶೆಟ್ಟಿಯವರು. ಶ್ರೀಜಿತ್, B4 ನ್ಯೂಸ್, ಉಡುಪಿ.